ಇವತ್ತು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಪ್ರತಿ 10 ನಿಮಿಷಕ್ಕೆ ನಾವು ಆಗಾಗ ಕೆಲವೊಂದು ಸೈರನ್ ಸೌಂಡ್ಗಳನ್ನ ಕೇಳ್ತಾನೆ ಇರ್ತೀವಿ. ಪ್ರತಿಯೊಂದು ರೋಡಿನಲ್ಲೂ ಆಗಾಗ ಈ ಸೈರನ್ ಕೇಳೋದು ತುಂಬಾನೇ ಕಾಮನ್ ಆಗಿ ಹೋಗಿದೆ. ಅಷ್ಟೇ ಯಾಕೆ ಇತ್ತೀಚೆಗೆ ಚಿಕ್ಕ ಚಿಕ್ಕ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲಿಯೂ ಕೂಡ ಈ ಸೈರನ್ ಸೌಂಡು ತುಂಬಾನೇ ಸಾಮಾನ್ಯವಾಗಿ ಹೋಗಿದೆ. ಮೊದಲೆಲ್ಲ ಈ ಸೈರನ್ ಸೌಂಡ್ ಕೇಳಿದರೆ ತುಂಬಾ ಜನ ಹೆದರ್ಕೊಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಇದು ತುಂಬಾ ಕಾಮನ್ ಆಗಿದ್ರಿಂದ ಯಾವುದೋ ಒಂದು ಸಾಮಾನ್ಯ ವಾಹನ ತರ ಎಲ್ಲರೂ ಸುಮ್ಮನಾಗಿ ಬಿಡುತ್ತಾರೆ. ಹೌದು, ಈ ಸೈರನ್ ಸೌಂಡ್ ಕೇಳಿದರೆ ಸಾಕು ಜನ ದಾರಿಯಲ್ಲಿ ಓಡಾಡುವವರು, ಗಾಡಿ ಮೇಲೆ ಇರಲಿ ನಡೆದುಕೊಂಡು ಹೋಗೋರೇ ಇರಲಿ, ಎಲ್ಲರೂ ಈ ವಾಹನಕ್ಕೆ ದಾರಿ ಬಿಡಲೇಬೇಕು. ಬಿಡಲಿಲ್ಲ ಅಂದ್ರೆ ನಿಮಗೆ ಶಿಕ್ಷೆ ಕೂಡ ಆಗಬಹುದು. ಹಾಗಾದ್ರೆ ಆ ವಾಹನ ಯಾವುದು ಅಂತೀರಾ? ಎಕ್ಸಾಕ್ಟ್ಲಿ ಸ್ನೇಹಿತರೆ, ನೀವು ಅಂದುಕೊಂಡಿದ್ದು ನಿಜ. ಅದುವೇ ಆಂಬ್ಯುಲೆನ್ಸ್. ಇದನ್ನ ಕನ್ನಡದಲ್ಲಿ ತುರ್ತು ಚಿಕಿತ್ಸೆ ವಾಹನ ಅಂತ ಕರೆಯುತ್ತಾರೆ. ಆದ್ರೆ ಈ ಆಂಬ್ಯುಲೆನ್ಸ್ ಇತಿಹಾಸ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಇದು ಹೇಗೆ ಪ್ರಾರಂಭವಾಯಿತು? ಎಲ್ಲಿಂದ ಪ್ರಾರಂಭವಾಯಿತು? ಇದನ್ನ ಪ್ರಾರಂಭ ಮಾಡಿದವರು ಯಾರು? ಇದರ ಹಿನ್ನೆಲೆ ಏನು? ಈ ಆಂಬ್ಯುಲೆನ್ಸ್ ನಲ್ಲಿ ಎಷ್ಟು ವಿಧಾನಗಳಿವೆ? ಯಾಕೆ ಆಂಬ್ಯುಲೆನ್ಸ್ ಅನ್ನೋ ಪದವನ್ನ ಯಾವಾಗಲೂ ಉಲ್ಟಾ ಬರೆದಿರುತ್ತಾರೆ? ಇಂತಹ ಹಲವಾರು ಪ್ರಶ್ನೆಗಳಿಗೆ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಮಾಹಿತಿಯನ್ನ ಕೊಡಲಿದೆ. ಆಂಬ್ಯುಲೆನ್ಸ್ ಅನ್ನುವುದು ಲ್ಯಾಟಿನ್ ಭಾಷೆಯಿಂದ ಬಂದಂತಹ ಒಂದು ಪದವಾಗಿದೆ. ಇದರ ಅರ್ಥ ಬೇಗನೆ ಚಲಿಸುವುದು ಎಂದರ್ಥ. ಹೀಗಾಗಿ ಈ ಒಂದು ಪದವನ್ನ ತುರ್ತು ಪರಿಸ್ಥಿತಿಯಲ್ಲಿ ಬೇಗನೆ ಚಲಿಸುವುದಕ್ಕಾಗಿ ಬಳಸುವಂತಹ ವಾಹನಕ್ಕೆ ಇಡಲಾಗಿದೆ. ಆಂಬ್ಯುಲೆನ್ಸ್ ಅನ್ನುವ ಒಂದು ಗಾಡಿಯನ್ನ ತುರ್ತು ಪರಿಸ್ಥಿತಿಯಲ್ಲಿ ರೋಗಿಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸಲು ಬಳಸಲಾಗುವಂತಹ ಒಂದು ವಾಹನವಾಗಿದೆ. ಮನೆಯಿಂದ ಆಸ್ಪತ್ರೆಗೆ ತಲುಪಿಸಲು ಅಥವಾ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ತಲುಪಿಸಲು ಈ ಆಂಬ್ಯುಲೆನ್ಸ್ ಅನ್ನ ಬಳಸಲಾಗುತ್ತದೆ. ಆಂಬ್ಯುಲೆನ್ಸ್ಗಳು ಅಥವಾ ತುರ್ತು ವಾಹನಗಳು ಇತ್ತೀಚೆಗಷ್ಟೇ ಅಲ್ಲದೆ ನೂರಾರು ವರ್ಷಗಳ ಹಿಂದೆ ಕೂಡ ಇದ್ದವು. ಕೆಲವೊಮ್ಮೆ ಹೆಚ್ಚಾಗಿ ಇವುಗಳನ್ನ ಎತ್ತುಗಳಿಂದ, ಕತ್ತೆಗಳಿಂದ, ಕುದುರೆಗಳಿಂದ ರೋಗಿಗಳನ್ನ ವಾಹನದಲ್ಲಿ ಕೂರಿಸಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಲಾಗುತ್ತಿತ್ತು. ಮೊಟ್ಟ ಮೊದಲ ಬಾರಿಗೆ 1847ರಲ್ಲಿ ಡೊಮಿನಿಕ್ ಜೀನ್ ಲಾರಿ ಎನ್ನುವ ಫ್ರೆಂಚ್ ಮಿಲಿಟರಿ ಶಸ್ತ್ರಚಿಕಿತ್ಸಾ ಅಧಿಕಾರಿ ಅವರು ನೆಪೋಲಿಯನ್ ಯುದ್ಧದ ಸಮಯದಲ್ಲಿ ಆಧುನಿಕ ಮೊದಲ ಆಂಬ್ಯುಲೆನ್ಸ್ ಸೇವೆಯನ್ನ ಅಭಿವೃದ್ಧಿಪಡಿಸಿದ ಕೀರ್ತಿಗೆ ಪಾತ್ರರಾಗುತ್ತಾರೆ. ಇವು ಹೆಚ್ಚಾಗಿ ಯುದ್ಧದಲ್ಲಿ ಗಾಯಗೊಂಡ ಸೈನಿಕರನ್ನ ಯುದ್ಧ ಭೂಮಿಯಿಂದ ಹತ್ತಿರದ ಆಸ್ಪತ್ರೆಗಳಿಗೆ ವೇಗವಾಗಿ ಸಾಗಿಸಲು ವಿನ್ಯಾಸಗೊಳಿಸಿದಂತಹ ಬಂಡಿಗಳಾಗಿದ್ದವು. ಅನಾರೋಗ್ಯ ಪೀಡಿತರು ಮತ್ತು ಗಾಯಗೊಂಡವರನ್ನ ಸಾಗಿಸಲು ಬಂಡಿಗಳನ್ನ ಬಳಸುವ ಪರಿಕಲ್ಪನೆ ಪ್ರಾಚೀನ ಕಾಲದಿಂದಲೂ ಇದೆ. ಆದರೆ ಈ ಫ್ರೆಂಚ್ ಶಸ್ತ್ರಚಿಕಿತ್ಸಾ ಅಧಿಕಾರಿ ಲ್ಯಾರಿ ಮೊಟ್ಟ ಮೊದಲ ಬಾರಿಗೆ ಹೊಸ ತಂತ್ರಜ್ಞಾನವುಳ್ಳ ಆಂಬ್ಯುಲೆನ್ಸ್ ಅನ್ನ ನಿರ್ಮಾಣ ಮಾಡಿದ್ದರು. ಇತ್ತೀಚೆಗೆ ತಂತ್ರಜ್ಞಾನ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಆಂಬ್ಯುಲೆನ್ಸ್ಗಳು ಕೇವಲ ಭೂಮಿಯ ಮೇಲೆ ಅಲ್ಲದೆ ನೀರಿನಲ್ಲಿ, ಆಕಾಶದಲ್ಲಿ ಹಾರುವಂತಹ ಏರ್ ಆಂಬ್ಯುಲೆನ್ಸ್ಗಳು ಕೂಡ ಹುಟ್ಟಿಕೊಂಡಿವೆ. ರೋಗಿಗಳನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತುರ್ತು ಪರಿಸ್ಥಿತಿಯಲ್ಲಿ ಕರೆದೊಯ್ಯಲು ಈ ಏರ್ ಆಂಬ್ಯುಲೆನ್ಸ್ಗಳನ್ನು ಕೂಡ ಉಪಯೋಗಿಸಲಾಗುತ್ತಿದೆ. ನಿಮಗೆ ಗೊತ್ತಿರುವ ಹಾಗೆ ಪ್ರಖ್ಯಾತ ನಟ ಕನ್ನಡದ ಅಂಬರೀಶ್ ಅವರನ್ನ ಕೂಡ ಬೆಂಗಳೂರಿನಿಂದ ಸಿಂಗಪುರ್ಗೆ ಏರ್ ಆಂಬ್ಯುಲೆನ್ಸ್ ಮೂಲಕವೇ ಕರೆದೊಯ್ಯಲಾಗಿತ್ತು. ಈ ಏರ್ ಆಂಬ್ಯುಲೆನ್ಸ್ ಗಳಲ್ಲಿ ಅಲ್ಲದೆ ನಾರ್ಮಲ್ ನೆಲದ ಮೇಲೆ ಓಡಾಡುವಂತಹ ಆಂಬ್ಯುಲೆನ್ಸ್ ಗಳಲ್ಲೂ ಕೂಡ ಹಲವಾರು ಜೀವ ಉಳಿಸುವ ಚಿಕಿತ್ಸೆಯನ್ನು ಒದಗಿಸುವ ವಿನ್ಯಾಸ ಮಾಡಲಾದಂತಹ ಸುಧಾರಿತ ವೈದ್ಯಕೀಯ ಉಪಕರಣಗಳು ಮತ್ತು ಸೌಲಭ್ಯದೊಂದಿಗೆ ಸಜ್ಜುಗೊಳಿಸಲಾಗಿರುತ್ತದೆ. ಈ ಆಂಬ್ಯುಲೆನ್ಸ್ಗಳಲ್ಲಿ ವೆಂಟಿಲೇಟರ್ಸ್ ಗಳನ್ನ, ಇನ್ಫ್ಯೂಷನ್ ಪಂಪ್ ಗಳನ್ನ, ಆಕ್ಸಿಜನ್, ಇಸಿಜಿ ಮಷೀನ್, ಪಲ್ಸ್ ಗಳನ್ನ, ಬಿಪಿ, ಈ ರೀತಿ ಎಲ್ಲ ರೀತಿಯ ಪ್ಯಾರಾಮೀಟರ್ ಗಳನ್ನ ಕೌಂಟ್ ಮಾಡಲು ಮಾನಿಟರ್ಗಳು ಕೂಡ ಇರುತ್ತವೆ ಮತ್ತು ಎಮರ್ಜೆನ್ಸಿಗೆ ಬೇಕಾಗಿರುವ ಎಲ್ಲ ತಂತ್ರಜ್ಞಾನ ಅದರಲ್ಲಿ ಬಳಸಲಾಗಿರುತ್ತದೆ. ಆಂಬ್ಯುಲೆನ್ಸ್ ನಲ್ಲಿ ಸೈರನ್ ಅಲ್ಲದೆ ಸ್ಪೀಕರ್ಗಳು, ಫ್ಲಾಶಿಂಗ್ ಲೈಟ್ಗಳು, ರೇಡಿಯೋ ಫೋನ್ಗಳು, ಇನ್ನೂ ಅನೇಕ ಉಪಕರಣಗಳನ್ನ ಆದಷ್ಟು ಬೇಗ ಆಂಬ್ಯುಲೆನ್ಸ್ ಅನ್ನ ನಿರ್ದಿಷ್ಟ ಜಾಗಕ್ಕೆ ಕರೆದುಕೊಂಡು ಹೋಗಲು ಬೇಕಾಗುವ ಎಲ್ಲ ವ್ಯವಸ್ಥೆಯನ್ನ ಅದರಲ್ಲಿ ಮಾಡಿರುತ್ತಾರೆ. ಹಿಂದಿನ ದಿನಗಳಲ್ಲಿ ನೀವು ಈ ಫೈರ್ ಬ್ರಿಗೇಡ್ ವಾಹನದಲ್ಲಿ ಇರುವಂತಹ ಗಂಟೆಗಳನ್ನ ಆಂಬ್ಯುಲೆನ್ಸ್ ನಲ್ಲಿ ಮೊದಲು ಬಳಸಲಾಗುತ್ತಿತ್ತು. ಯಾಕಂದ್ರೆ ತಂತ್ರಜ್ಞಾನ ಆಗ ಅಷ್ಟೊಂದು ಬೆಳೆದಿರಲಿಲ್ಲ. ದೇವಸ್ಥಾನದಲ್ಲಿ ಅಥವಾ ಚರ್ಚ್ಗಳಲ್ಲಿ ಬಳಸಲಾಗುವಂತಹ ಗಂಟೆಯನ್ನ ಈ ಆಂಬ್ಯುಲೆನ್ಸ್ ಗೆ ಅಳವಡಿಸಲಾಗಿತ್ತು. ನಿರಂತರವಾಗಿ ರಸ್ತೆಯಲ್ಲಿ ಗಂಟೆಯನ್ನ ಹೊಡೆಯುತ್ತಾ ಈ ವಾಹನಗಳು ಓಡಾಡುತ್ತಿದ್ದವು. ಆಂಬ್ಯುಲೆನ್ಸ್ ಮೇಲೆ ಹೆಚ್ಚಾಗಿ ಕೆಂಪು ಮತ್ತು ನೀಲಿ ಬಣ್ಣದ ಲೈಟ್ ಗಳನ್ನ ಅಳವಡಿಸಲಾಗಿರುತ್ತದೆ. ಇದರ ಮುಖ್ಯ ಉದ್ದೇಶ ಕೆಂಪು ಬಣ್ಣವನ್ನ ಬಳಸಿದ್ರೆ ಅದು ಡೇಂಜರ್ ಅನ್ನುವ ಅಥವಾ ಅಪಾಯ ಎನ್ನುವ ಅರ್ಥವನ್ನ ಕೊಡುತ್ತದೆ. ದಾರಿಯಲ್ಲಿ ಹೋಗುವವರು ಈ ಒಂದು ಲೈಟ್ ಅನ್ನ ರಾತ್ರಿಯ ಸಮಯದಲ್ಲಿ ಅಥವಾ ದಿನದ ಸಮಯದಲ್ಲಿ ನೋಡಿ ದೂರದಿಂದಲೇ ಜಾಗ ಬಿಡಬೇಕು ಅನ್ನುವ ಪರಿಜ್ಞಾನ ಅವರಲ್ಲಿ ಹುಟ್ಟುತ್ತದೆ. ಇನ್ನು ನೀಲಿ ಬಣ್ಣದ ಬಲ್ಬ್ಗಳು ದೂರದಿಂದಲೇ ಗೋಚರಿಸುತ್ತವೆ. ಹೀಗಾಗಿ ಇದನ್ನ ಹೆಚ್ಚಿಗೆ ಬಳಸಲಾಗುತ್ತದೆ. ಇನ್ನೊಂದು ಮುಖ್ಯ ಉದ್ದೇಶ ಕಲರ್ ಬ್ಲೈಂಡ್ ಇರುವಂತಹ ವ್ಯಕ್ತಿಗಳು ಕೂಡ ಕೆಂಪು ಮತ್ತು ನೀಲಿ ಬಣ್ಣವನ್ನ ಆರಾಮವಾಗಿ ಕಾಣಬಲ್ಲರು. ಅಷ್ಟೇ ಅಲ್ಲದೆ ಕೆಂಪು ಮತ್ತು ನೀಲಿ ಬಣ್ಣ ಎಂತಹ ಮಂಜಿನಲ್ಲಿಯೂ ಕೂಡ ಇದು ಗೋಚರಿಸುತ್ತದೆ. ಭಾರತದಲ್ಲಿ 108 ನಂಬರ್ ಆಂಬ್ಯುಲೆನ್ಸ್ ಸೇವೆಯನ್ನ ಸತ್ಯಂ ಬಾಬು ಅವರು ಆರಂಭಿಸಿದ್ದರು.
ಹೆಸರು. ಅಂದ ಹಾಗೆ ಪ್ರತಿಯೊಂದು ಆಂಬ್ಯುಲೆನ್ಸ್ ಗೆ ಒಂದು ಚಿಹ್ನೆಯನ್ನ ಕೊಡಲಾಗುತ್ತದೆ. ಇದು ವಿಶ್ವಾದ್ಯಂತ ತುರ್ತು ಚಿಕಿತ್ಸೆ ಸಮಯದಲ್ಲಿ ಬಳಸಲಾಗುತ್ತದೆ. ಇದನ್ನ ದಿ ಸ್ಟಾರ್ ಆಫ್ ಲೈಫ್ ಎಂದು ಕರೆಯುತ್ತಾರೆ. ಇವುಗಳನ್ನ ಹೆಚ್ಚಾಗಿ ಆಂಬ್ಯುಲೆನ್ಸ್ ಗಳಲ್ಲಿ ತುರ್ತು ವೈದ್ಯಕೀಯ ಉಪಕರಣಗಳ ಮೇಲೆ ಅಥವಾ ಕೊಠಡಿಯ ಮೇಲೆ ಬಳಸಲಾಗುತ್ತದೆ. ಇದರ ಉದ್ದೇಶ ತಾವು ಜೀವನ ಉಳಿಸಲು ಕಷ್ಟಪಡುತ್ತಿದ್ದೇವೆ ಅಂತ ಸಂಕೇತ ಕೊಡುತ್ತದೆ. ವಿಶ್ವದಲ್ಲಿ ಅತಿ ದೊಡ್ಡ ಆಂಬ್ಯುಲೆನ್ಸ್ ಅನ್ನು ನಾವು ದುಬೈನಲ್ಲಿ ಕಾಣಬಹುದು. ಈ ಆಂಬ್ಯುಲೆನ್ಸ್ ಉದ್ದ 20 ಮೀಟರ್ ಅಳತೆಯನ್ನ ಹೊಂದಿದೆ. ಇದನ್ನ ಗ್ಲೋಬಲ್ ಮೆಡಿಕಲ್ ಕನ್ಸಲ್ಟಿಂಗ್ ಡಾಕ್ಟರ್ ಮಾರ್ಟಿನ್ ವಿನ್ಯಾಸಗೊಳಿಸಿದ್ದಾರೆ. ಇದರಲ್ಲಿ ಒಟ್ಟು 123 ರೋಗಿಗಳನ್ನ ಟ್ರೀಟ್ ಮಾಡಲು ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳು ಸಾಗಿಸುವ ಸಾಮರ್ಥ್ಯ ಈ ಆಂಬ್ಯುಲೆನ್ಸ್ ಗಿದೆ. ಇದನ್ನ 2009 ಸೆಪ್ಟೆಂಬರ್ 25ಕ್ಕೆ ಬಿಡುಗಡೆ ಮಾಡಲಾಗಿತ್ತು. ಆಂಬ್ಯುಲೆನ್ಸ್ ಸೈರನ್ ಅನ್ನ ಎಲ್ಲ ಸಮಯದಲ್ಲೂ ಬಳಸಲು ಸಾಧ್ಯವಿಲ್ಲ. ಕೇವಲ ಗಂಭೀರ ರೋಗಿಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವ ಸಮಯದಲ್ಲಿ ಮಾತ್ರ ಬಳಸಲಾಗುತ್ತದೆ. ಇತರ ಸಮಯದಲ್ಲಿ ಕೇವಲ ಕೆಂಪು ಅಥವಾ ನೀಲಿ ಬಣ್ಣದ ಲೈಟ್ ಅನ್ನ ಬಳಸಬೇಕಾಗುತ್ತದೆ. ಗಂಭೀರ ಪರಿಸ್ಥಿತಿ ಇರುವಂತಹ ರೋಗಿಗಳನ್ನ ಸಾಗಿಸುವಾಗ ಈ ಸೈರನ್ಗಳು ಶಬ್ದ ಮಾಡಿದಾಗ ಮುಂದೆ ಇರುವ ವ್ಯಕ್ತಿಗಳಾಗಲಿ ಅಥವಾ ವಾಹನಗಳು ಆಂಬ್ಯುಲೆನ್ಸ್ ಗೆ ಜಾಗ ಮಾಡಿಕೊಡಬೇಕೆನ್ನುವುದು ಈ ಸೈರನ್ ಉದ್ದೇಶವಾಗಿರುತ್ತದೆ. ನೀವು ಪ್ರತಿಯೊಂದು ಆಂಬ್ಯುಲೆನ್ಸ್ ಮೇಲೆ ಆಂಬ್ಯುಲೆನ್ಸ್ ಅನ್ನುವ ಪದವನ್ನ ಆಂಗ್ಲ ಭಾಷೆಯಲ್ಲಿ ಉಲ್ಟಾ ಬರೆದಿದ್ದಾರೆ. ಇದಕ್ಕೆ ಕಾರಣ ಆಂಬ್ಯುಲೆನ್ಸ್ ನ ವಾಹನ ಮುಂದೆ ಹೋಗುತ್ತಿರುವ ವಾಹನಗಳಿಗೆ ತಮ್ಮ ಕನ್ನಡಿಯಲ್ಲಿ ನೋಡಿದಾಗ ಆಂಬ್ಯುಲೆನ್ಸ್ ಅನ್ನುವ ಪದ ಸರಿಯಾಗಿ ಕಾಣಿಸುತ್ತದೆ. ಹೀಗೆ ಕಂಡಾಗ ಮುಂದೆ ಹೋಗುತ್ತಿರುವ ವಾಹನಗಳು ಆಂಬ್ಯುಲೆನ್ಸ್ ವಾಹನವನ್ನ ಕಂಡು ದಾರಿ ಕೊಡಬೇಕು ಅನ್ನುವುದು ಇದರ ಉದ್ದೇಶ. ಈ ಮಾಹಿತಿಯನ್ನ ನೀವು ಭಾರತದಲ್ಲಿ ಆಗಲಿ ವಿಶ್ವದಲ್ಲಿ ಎಲ್ಲೇ ಆಗಲಿ ದ್ವಿಚಕ್ರ ಅಥವಾ 4 ಚಕ್ರದ ವಾಹನದ ಲೈಸೆನ್ಸ್ ಪಡೆಯುವಾಗ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಕೊಟ್ಟಿರುತ್ತಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಆಂಬ್ಯುಲೆನ್ಸ್ ಗಳು ಹೊಂದಿರುವ ದೇಶ ಅದು ಅಮೆರಿಕವಾದರೆ 2ನೇ ಸ್ಥಾನ ಚೈನಾಗೆ ಇದೆ. ಭಾರತ ಕೂಡ ವಿಶ್ವದಲ್ಲಿ ಅತಿ ಹೆಚ್ಚು ಆಂಬ್ಯುಲೆನ್ಸ್ ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಆಂಬ್ಯುಲೆನ್ಸ್ ನಲ್ಲೂ ಕೂಡ ಹಲವಾರು ವಿಧಗಳಿವೆ. ಅದರಲ್ಲಿ ಮೊದಲನೆಯದು ಬೇಸಿಕ್ ಲೈಫ್ ಸಪೋರ್ಟ್ LBS ಆಂಬ್ಯುಲೆನ್ಸ್ ಅಂತ ಇದನ್ನ ಕರೆಯುತ್ತಾರೆ. ಇವು ಮೂಲಭೂತ ಜೀವಕ್ಕೆ ಬೆಂಬಲ ಕೊಡುವಂತಹ ಆಂಬ್ಯುಲೆನ್ಸ್ ಗಳಾಗಿವೆ. ಜೀವಕ್ಕೆ ಅಪಾಯಕಾರಿಯಲ್ಲದ ಪರಿಸ್ಥಿತಿ ಇದ್ದಾಗ ಅಂತಹ ರೋಗಿಗಳನ್ನ ಮೂಲಭೂತ ವೈದ್ಯಕೀಯ ಸೌಕರ್ಯಗಳೊಂದಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಿಸುವಾಗ ಇಂತಹ BLS ಆಂಬ್ಯುಲೆನ್ಸ್ ಗಳನ್ನ ಬಳಸಲಾಗುತ್ತದೆ. ಅದರಲ್ಲಿ ಹೆಚ್ಚಾಗಿ ಕೇವಲ ಒಂದು ರೋಗಿ ಮಲಗಲು ಅಥವಾ ಕುಳಿತುಕೊಳ್ಳಲು ಬೇಕಾದಂತಹ ಒಂದು ಹಾಸಿಗೆ ಅಥವಾ ಸ್ಟ್ರೆಚರ್ ಇರುತ್ತದೆ ಅಷ್ಟೇ. ಅಡ್ವಾನ್ಸ್ ಲೈಫ್ ಸಪೋರ್ಟ್ ALS ಆಂಬ್ಯುಲೆನ್ಸ್ ಗಳು ಹೆಚ್ಚು ನಿರ್ಣಾಯಕ ಸಂದರ್ಭಗಳನ್ನ ನಿರ್ವಹಿಸಲು ಸುಧಾರಿತ ವೈದ್ಯಕೀಯ ಉಪಕರಣಗಳು ಮತ್ತು ತರಬೇತಿ ಪಡೆದ ಅರೆ ವೈದ್ಯರನ್ನ ಈ ಒಂದು ಆಂಬ್ಯುಲೆನ್ಸ್ ನಲ್ಲಿ ಇರಿಸಲಾಗುತ್ತದೆ. ಇದರಲ್ಲಿ ಆಕ್ಸಿಜನ್ ಸೌಲಭ್ಯ, ಬೇರೆ ಬೇರೆ ಪ್ಯಾರಾಮೀಟರ್ ಗಳನ್ನ ಮಾನಿಟರ್ ಮಾಡಲು ಮಾನಿಟರ್, ಅಷ್ಟೇ ಅಲ್ಲದೆ ಕೆಲವೊಮ್ಮೆ ವೆಂಟಿಲೇಟರ್ ಗಳನ್ನು ಕೂಡ ಇದರಲ್ಲಿ ಇರಿಸಲಾಗುತ್ತದೆ. BP ಚೆಕ್ ಮಾಡಲು, ಟೆಂಪರೇಚರ್ ಚೆಕ್ ಮಾಡಲು ಎಲ್ಲ ರೀತಿಯ ಉಪಕರಣಗಳನ್ನ ಇವುಗಳಲ್ಲಿ ಬಳಸಲಾಗುತ್ತದೆ. ಅಷ್ಟೇ ಅಲ್ಲದೆ ಇವುಗಳನ್ನ ಟೆಸ್ಟ್ ಮಾಡಲು ಕೂಡ ಒಬ್ಬ ವೈದ್ಯರನ್ನು ಕೂಡ ಅದರಲ್ಲಿ ಇರಿಸಲಾಗುತ್ತಿದೆ. ಜೊತೆಗೆ ನರ್ಸ್ಗಳು ಕೂಡ ಇದರಲ್ಲಿ ಇರುತ್ತಾರೆ. ಹೀಗೆ ಕೆಲವು ಗಂಭೀರ ಸಮಸ್ಯೆಗಳನ್ನ ಎದುರಿಸುತ್ತಿರುವಂತಹ ರೋಗಿಗಳಿಗೆ ಈ ALS ಅಂದ್ರೆ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಅನ್ನ ಬಳಸಲಾಗುತ್ತದೆ. ಮೊಬೈಲ್ ತೀವ್ರ ನಿಗಾ ಘಟಕ ಅಂದ್ರೆ ಮೊಬೈಲ್ ಇಂಟೆನ್ಸ್ ಕೇರ್ ಯೂನಿಟ್ MICU ಆಂಬ್ಯುಲೆನ್ಸ್ಗಳು ಸುಧಾರಿತ ಜೀವರಕ್ಷಕ ಸಾಧನಗಳನ್ನ ಇದರಲ್ಲಿ ಹೊಂದಿರುತ್ತವೆ. ಸಾರಿಗೆ ಸಮಯದಲ್ಲಿ ತೀವ್ರ ನಿಗಾ ಅಂದ್ರೆ ICU ಅಲ್ಲಿ ನೀವು ಏನಾದರೂ ಆಸ್ಪತ್ರೆಯಲ್ಲಿರುವಂತಹ ICU ಅನ್ನ ನೀವು ಆಂಬ್ಯುಲೆನ್ಸ್ ನಲ್ಲಿ ಕಾಣಬಹುದಂತಹ ವ್ಯವಸ್ಥೆ ಈ ಆಂಬ್ಯುಲೆನ್ಸ್ ಗಳಿರುತ್ತದೆ. ಹೀಗಾಗಿ ಇವುಗಳನ್ನ ಮೊಬೈಲ್ ICU ಅಂತಾನೆ ಕರೆಯುತ್ತಾರೆ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಡಾಕ್ಟರ್ ಗಳನ್ನ ICU ನೋಡಿಕೊಳ್ಳುವಂತಹ ಡಾಕ್ಟರ್ಗಳು ಈ ಮೊಬೈಲ್ ICU ಆಂಬ್ಯುಲೆನ್ಸ್ ನಲ್ಲಿ ಇರುತ್ತಾರೆ. ಇನ್ನು ವಿಶೇಷ ಆಂಬ್ಯುಲೆನ್ಸ್ಗಳು ಇವುಗಳನ್ನ ಹೆಚ್ಚಾಗಿ ಏರ್ ಆಂಬ್ಯುಲೆನ್ಸ್ಗಳಂತ ಕರೆಯುತ್ತಾರೆ. ರೋಗಿಗಳು ತ್ವರಿತ ಸಾಗಾಣಿಕೆ, ವಿಶೇಷವಾಗಿ ದೂರದ ಪ್ರದೇಶದಲ್ಲಿ ಅಥವಾ ತುರ್ತು ಸಂದರ್ಭದಲ್ಲಿ ವಿಮಾನಗಳ ಮೂಲಕ, ಹೆಲಿಕಾಪ್ಟರ್ಗಳ ಮೂಲಕ ಇವುಗಳನ್ನ ಬಳಸಲಾಗುತ್ತದೆ. ಇವುಗಳನ್ನ ಏರ್ ಆಂಬ್ಯುಲೆನ್ಸ್ ಅಂತ ಕರೆಯುತ್ತಾರೆ. ನವಜಾತ ಶಿಶು ಆಂಬ್ಯುಲೆನ್ಸ್, ಹೌದು, ಇನ್ಫ್ಯಾಂಟ್ ಆಂಬ್ಯುಲೆನ್ಸ್ ಅಂತ ಇವುಗಳನ್ನ ಕರೆಯುತ್ತಾರೆ. ನವಜಾತ ಶಿಶುಗಳು ಮತ್ತು ಶಿಶುಗಳನ್ನು ಸಾಗಿಸಲು ವಿಶೇಷವಾಗಿ ಸಜ್ಜುಗೊಳಿಸಲಾಗಿರುವಂತಹ ಆಂಬ್ಯುಲೆನ್ಸ್ ಅನ್ನ ಬಳಸಲಾಗುತ್ತದೆ. ಶವಗಾರದ ಆಂಬ್ಯುಲೆನ್ಸ್ಗಳು, ಮೃತದೇಹವನ್ನ ಸಾಗಿಸುವ ಆಂಬ್ಯುಲೆನ್ಸ್ಗಳು, ಹೌದು, ಇವುಗಳು ಹೆಚ್ಚಾಗಿ ಫ್ರೀಜರ್ ಅನ್ನ ಹೊಂದಿರುತ್ತವೆ. ಸತ್ತಂತಹ ವ್ಯಕ್ತಿಯನ್ನ ಫ್ರೀಜರ್ ಅಲ್ಲಿ ಇಟ್ಟು ಸಾಗಿಸುವಂತಹ ಆಂಬ್ಯುಲೆನ್ಸ್ ಗಳಿಗೆ ಶವಗಾರದ ಆಂಬ್ಯುಲೆನ್ಸ್ ಅಂತ ಕರೆಯುತ್ತಾರೆ.
ನೋಡಿದಿರಾ ಸ್ನೇಹಿತರೆ, ಆಂಬ್ಯುಲೆನ್ಸ್ ನಲ್ಲಿ ಎಷ್ಟೊಂದು ರೀತಿಯ ಬಗೆಗಳಿದೆ ಅಂತ. ಅಷ್ಟೇ ಅಲ್ಲದೆ ಸರ್ಜಿಕಲ್ ಆಂಬ್ಯುಲೆನ್ಸ್ ಗಳು ಕೂಡ ಇವೆ, ಇವೆಂಟ್ ಆಂಬ್ಯುಲೆನ್ಸ್ ಗಳು ಕೂಡ ಇವೆ, ರೈಲು ಆಂಬ್ಯುಲೆನ್ಸ್ ಗಳು ಕೂಡ ಇವೆ. ಇವೆಲ್ಲವೂ ಕಾಲಕ್ಕೆ ತಕ್ಕಂತೆ ಬೇಕಾದಾಗ ಇವುಗಳನ್ನ ಬಳಸಲಾಗುತ್ತದೆ. ಸ್ನೇಹಿತರೆ, ಆಂಬ್ಯುಲೆನ್ಸ್ ಬಗ್ಗೆ ನಿಮಗೆ ಮಾಹಿತಿ ಹೇಗೆ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಇಷ್ಟವಾದಲ್ಲಿ ಇದನ್ನ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.